ಶತ ಸಂವತ್ಸರಗಳನ್ನು ಪೂರೈಸಿದ ನಮ್ಮೂರ ಶಾಲೆಗೆ ಶತ ಸಂಭ್ರಮದ ಸಡಗರ, ಶತಮಾನದ ಶಾಲೆಗೆ ಅಭಿಮಾನದ ಬೆಸುಗೆ. ಕಲ್ಯ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಪೂಜ್ಯ ಗುರುವೃಂದವನ್ನ ಗೌರವಿಸುವ ಗುರುವಂದನ. ನೂರಾರು ಸಾವಿರಾರು ವಿದ್ಯಾರ್ಥಿಗಳನ್ನ ಕೈ ಹಿಡಿದು ಮುನ್ನಡೆಸಿದ ಹಿರಿಯ ಚೇತನ, ಆದರ್ಶಕ್ಕೊಂದು ಆದರ್ಶ ನಂದಳಿಕೆ ಶಂಕರ್ ರಾವ್. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಂಕರ್ ಮಾಸ್ಟ್ರು 90ರ ಆಸುಪಾಸಿನ ಇಳಿ ವಯಸ್ಸಿನಲ್ಲಿ ನಿವೃತ್ತ ಜೀವನ ನಡೆಸುತ್ತಿದ್ದಾರೆ. ಸ್ನೇಹಿತರೆ, ಬನ್ನಿ ಅವರೊಂದಿಗೆ ಸ್ವಲ್ಪ ಸಮಯ ಕಳೆಯೋಣ. ವರಕವಿ ಮುದ್ದಣ್ಣನ ಊರು ನಂದಳಿಕೆ ದೇವಸ್ಥಾನದ ಸಮೀಪದಲ್ಲಿ ತನ್ನ ಪುತ್ರ ಪುತ್ರಿಯರೊಂದಿಗೆ ವೃದ್ಧಾಪ್ಯದ ಜೀವನವನ್ನ ಸಾಗಿಸುತ್ತಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಂಕರ್ ಮಾಸ್ಟ್ರು. ವಯೋಸಹಜ ಅನಾರೋಗ್ಯಗಳಿದ್ದರೂ ಮೊಗದಲ್ಲಿ ತೇಜಸ್ಸು, ಲವಲವಿಕೆ. ಇಂದಿಗೂ ಕಲ್ಯ ಶಾಲೆ ಎಂದೊಡನೆ ಉಲ್ಲಸಿತರಾಗುತ್ತಾರೆ, ಸಂತಸಗೊಳ್ಳುತ್ತಾರೆ. ಹಿಂದಿನ ವೃತ್ತಿ ಬದುಕಿನ ಮೆಲುಕು ಹಾಕುತ್ತಾರೆ. ಸಹೋದ್ಯೋಗಿಗಳನ್ನ, ವಿದ್ಯಾರ್ಥಿಗಳನ್ನ ನೆನಪು ಮಾಡಿಕೊಳ್ಳುತ್ತಾರೆ. ಅಷ್ಟು ಪ್ರೀತಿಯಿಂದ ನೋಡುವ ಒಂದು ಶಾಲೆ ಪಕ್ಕ ತೆಗಲಿಕ್ಕಿಲ್ಲ. ಹೆಚ್ಚು ಇದು ಕಲ್ಯಕ್ಕೆ ಪ್ರಾಶಸ್ತ್ಯ. ಯುವರಾಜ ಹೆಗಡೆ ಮತ್ತು ಎಲ್ಲ ಹೆಗಡೆಯವರೆಲ್ಲ ಅವರೇ ಅಲ್ಲಿಯವರೇ ಇದ್ದರು. ಮತ್ತು ಇವರು ಪದ್ಮಕಟೇಚರ. ಹಲವು ದಶಕಗಳ ಕಾಲ ಕಲ್ಯ ಶಾಲೆಯನ್ನೇ ತನ್ನ ಕರ್ಮಭೂಮಿಯನ್ನಾಗಿಸಿ ವಿದ್ಯಾರ್ಥಿಗಳಿಗೆ ಸಂಗೀತ, ನಾಟಕ, ಯಕ್ಷಗಾನಗಳ ತರಬೇತಿ ನೀಡುತ್ತಾ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ, ಸಂಸ್ಕೃತಿಯ ಸಂಸ್ಕಾರ ನೀಡಿದ ಶಂಕರ್ ಮಾಸ್ಟ್ರು. ಮತ್ತು ಕಲ್ಯ ಶಾಲೆ ಅನ್ನೋದು ಅವರಿಗೆ ಬಹಳ ಪ್ರೀತಿಯ ಶಾಲೆ. ಮತ್ತು ಅವರು ಸೈಕಲಲ್ಲಿ ಹೋಗ್ತಾ ಇದ್ದದ್ದು ಅವಾಗ. ಆದರೆ ಇಬ್ಬರು ಒಟ್ಟಿಗೆ ಹೋಗ್ತಿದ್ರು, ಮತ್ತೊಬ್ಬರು ಸರ್ ಹೋಗ್ತಾಯಿದ್ರು ನಮ್ಮ ಮನೆ ಹತ್ರದಿಂದ. ಅಂದರೆ ಆ ಶಾಲೆ ಅಂದರೆ ತುಂಬ ಖುಷಿ. ಈಗಲೂ ಅವರಿಗೆ ತುಂಬ ಖುಷಿ ಆಗ್ತಾ ಉಂಟು. ಶತಮಾನೋತ್ಸವ ಆಚರಿಸ್ತಾ ಇರುವುದಕ್ಕೆ ನಮಗೂ ಬಹಳ ಸಂತೋಷ ಆಗ್ತಾ ಉಂಟು. ಅತ್ಯುತ್ತಮ ಪಾಠ ಬೋಧನೆ, ಅಷ್ಟೇ ಶಿಸ್ತು, ವಿದ್ಯಾರ್ಥಿಗಳೊಂದಿಗಿನ ನಿಷ್ಕಲ್ಮಶ ಪ್ರೇಮ, ವಾತ್ಸಲ್ಯ. ಶಂಕರ್ ಮಾಸ್ಟ್ರು ನಮ್ಮೆಲ್ಲರಿಗೂ ನಿತ್ಯ ಸ್ಮರಣೀಯರು. ನಮ್ಮೆಲ್ಲರಿಗೂ ಸುಸಂಸ್ಕೃತ ಜೀವನ ನಿರೂಪಣೆಯ ಕೌಶಲವನ್ನ ಉಣಬಡಿಸಿ ಸಮಾಜಕ್ಕೆ ನೀಡಿದ ಶಂಕರ್ ಮಾಸ್ಟ್ರಿಗೆ ಚಿರಋಣಿಗಳು ನಾವು. ಶ್ರೀದೇವರು ಆಯುರಾರೋಗ್ಯವನ್ನ ಕರುಣಿಸಲಿ. 100 ವಸಂತಗಳನ್ನ ಕಾಣುವ ಸೌಭಾಗ್ಯ ಶಂಕರ ಮಾಸ್ಟ್ರದ್ದಾಗಲಿ ಎಂಬುದೇ ನಮ್ಮ ಸಂಪ್ರಾರ್ಥನೆ.